ಕಾಸರಗೋಡು ಜಿಲ್ಲೆಯಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಳವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಕಾಸರಗೋಡು ಎನ್ಫೋರ್ಸ್ಮೆಂಟ್ ತಂಡ ಮೋಟಾರು ವಾಹನ ಇಲಾಖೆ ಹಾಗೂ ಮಂಜೇಶ್ವರ ತಾಲೂಕು ಬಸ್ ಮಾಲಕರ ಸಂಘಟನೆಯ ಸಹಭಾಗಿತ್ವದಲ್ಲಿ ಪಬ್ಲಿಕ್ ಕ್ಯಾರಿಯರ್ ವಾಹನಗಳಿಗೆ ಫೇಸ್ ಶೀಲ್ಡ್ ಹಾಗೂ ಮಾಸ್ಕ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ತಲಪಾಡಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಸರಗೋಡು ಆರ್ಟಿಒ ಖಾಸಗಿ ಬಸ್ ಉದ್ಯೋಗಿಗಳಿಗೆ ಫೇಸ್ ಶೀಲ್ಡ್ ಹಾಗೂ ಮಾಸ್ಕ್ ಅನ್ನು ವಿತರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ಪಬ್ಲಿಕ್ ಕ್ಯಾರಿಯರ್ ಉದ್ಯೋಗಿ ಇದನ್ನು ಧರಿಸುವುದು ನಿರ್ಬಂಧವಾಗಿರುವುದಾಗಿ ಹೇಳಿದರು. നിങ്ങൾക്ക് ഇന്ന് നമ്മൾ എല്ലാ സമയവും മാസ്ക് ധരിക്കുക, അതോടൊപ്പം തന്നെ മാസ്കിൻ്റെ ഒപ്പം തന്നെ നിങ്ങൾക്ക് ഒരു ഫേസ് ഷീൽഡ് കൂടി തരികയാണ്. ഈ ഫേസ് ഷീൽഡ് വെക്കുമ്പോൾ നിങ്ങൾക്ക് കണ്ണ്, മൂക്ക്, നിങ്ങളുടെ വാ, ഇത്രയും കാര്യങ്ങൾ കവർ ചെയ്യപ്പെടും. അപ്പോൾ നിങ്ങൾക്ക് അത് വളരെയധികം പ്രൊട്ടക്റ്റീവ് ആയിരിക്കും നിങ്ങളുടെ ശരീരത്തിലും എല്ലാത്തിലും. അത് നിങ്ങൾ യൂസ് ചെയ്യുക. ആദ്യം യൂസ് ചെയ്യാൻ നേരം നിങ്ങൾക്ക് ഇത്തിരി ബുദ്ധിമുട്ടുണ്ടാവും. കാരണം എന്ന് വെച്ച് കഴിഞ്ഞാൽ ഒരു കവർ കൂടി വരികയാണ്. പക്ഷേ നിർബന്ധമായിട്ടും ಕಂಡಕ್ಟರ್ ಅದು ಧರಿಸಿರಿക്കണം. ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ಸಜು ಫ್ರಾನ್ಸಿಸ್, ರಾಜೇಶ್ ಕೊಡೋತ್, ಪ್ರವೀಣ್ ಕುಮಾರ್, ಗಣೇಶ್ ಕೆವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.